मंसूर के साथ ये जो साधारण में मंसूर फॉर्मेट खेलते हैं, लेकिन अब सेकंड मैन खेलता हुआ बदलाव की प्रयास में है। नई खिलाड़ी अंदर आ रही है, नंबर 7 की आगमन हो चुके हैं। मंसूर कुकाजी को सभी का पहचान है और फिलहाल ये मंसूर अपना स्थान पलट करते हैं थर्ड मैन की पोजीशन पर। मंसूर और आसानी के साथ गुलाब सिंह हो या फिर दूसरे खिलाड़ी, हरियाणा के तमाम खिलाड़ी तजुर्बे हैं कबड्डी पर और इस बार सुपर टेबल ऑन है। जय हनुमान मंदिर वर्ग फ्रेंड्स को फ्रेंड्स को जय हनुमान मंदिर वर्ग ये सुपर टैकल है, 2 अंक जरूर मिलेंगे, 2 अंकಗಳ ಲಭ್ಯತೆ ಕಾಣ್ತಾ ಇದೆ। ಲಾಸ್ಟ್ 3 ಮಿನಿಟ್ಸ್, ಅಂತಿಮ 3 ನಿಮಿಷಗಳು। ಹೊಸ ಆಟಗಾರನ ಪ್ರಯೋಗದಲ್ಲಿ ದಾಳಿಯಲ್ಲಿ ವಿಫಲತೆಯನ್ನು ಕಂಡಾಗ ಅಂಕಗಳು 19-10 तलपाड़ी leading by 9 points। जी हाँ, यहाँ एक और अंक मिले हैं। ಕಳೆದ ಬಾರಿ ತಲಪಾಡಿ ಅವರು ಮಹಾರಾಷ್ಟ್ರದ ಆಟಗಾರರ ಕರೆತಂದ್ರೆ ಈ ಬಾರಿ ನೇರವಾಗಿ ಹರಿಯಾಣಕ್ಕೆ ಲಗ್ಗೆ ಇಟ್ಟಿದ್ದಾರೆ। ಇಂತಹ ಆಟಗಾರರ ಪರಿಚಯವನ್ನು ಮಾಡಬೇಕಿದ್ರೆ ತಲಪಾಡಿಯ ಪ್ರೋತ್ಸಾಹಕರು ಬೇಕು। ಈ ನಡುವೆ ಅಂತಿಮ 2 ನಿಮಿಷ ಬೋನಸ್ 2 minutes 20-11 ನಾಳೆ ಈ ಸಂದರ್ಭದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಪೂರ್ಣಗೊಂಡು ಅವರ ಊರಿಗೆ ತೆರಳುವಂತಹ ಸಾಧ್ಯತೆಗಳಿವೆ। ಮುಕ್ತ ವಿಭಾಗದಲ್ಲಿ 25 ತಂಡಗಳ ಕಾರಣಾಂತರ 23 ತಂಡಗಳು ಮುಕ್ತ ವಿಭಾಗದಲ್ಲಿ, 45 ತಂಡಗಳು ಕೆಜಿ ವಿಭಾಗದಲ್ಲಿ। ಇನ್ನೇನು ಕಬಡ್ಡಿಯ ಎಲ್ಲಾ ಕ್ಷೇತ್ರಗಳಲ್ಲೂ ಕಬಡ್ಡಿಯ ಮಹಾ ಉತ್ಸವ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ। ಇದು ಪೂಜಾರ ಕಟ್ಟೆಯ ಕಬಡ್ಡಿ 5 कैटेगरिಯಲ್ಲಿ। यहाँ डिफेंस वाले ने कुछ अलग विचार सोच विचार के साथ डिफेंस की है और अंतिम क्षणों की ओर खेल बढ़ता हुआ 21 अच्छी बात। और राइडर ये आत्मविश्वास पर है, लेकिन डिफेंडर ने ये कर रहे हैं कि ये नहीं है, लेकिन अंतिम निर्णय होगा कि हमारी विधिकर्ता क्या कर पाएंगे। डिफेंडर इज आउट, सो नाउ द लास्ट मैन ऑफ शिवसा 11 players। मंजिल पल के बंदी ये अंकणದಲ್ಲಿ ಮುಂದಿನ ಪಂದ್ಯ ನಡೆಯುತ್ತದೆ। ವಿರುದ್ಧ ಕುಂಜತ್ತೋಡಿ Talapadi and qualified for the next round. Thank you very much for suicide with us. And now moving number 13. I think this is the last match in this round. Sir, 13th match. ಪ್ರಥಮ ದಿನದ ಇಂದಿನದಲ್ಲ, ಪ್ರಥಮ ದಿನದ ಅಂತಿಮ ಪಂದ್ಯ ಎ ಅಂಕಣದಲ್ಲಿ ಜೈ ಹನುಮಾನ್ ಮಂಜಲ್ ಪಲ್ಗೆ ಫ್ರೆಂಡ್ಸ್ ಕುಂಜತ್ತೋಡಿ ಬಡಬನ್ನಿ ಎ ಅಂಕಣದಲ್ಲಿ ಅಂತಿಮ ಪಂದ್ಯ। ಬಿ ಅಂಕಣದಲ್ಲಿ ಶೈನ್ ಸ್ಪೋರ್ಟ್ಸ್ ಮಂಗಳೂರು ಮತ್ತು ಸ್ವಾಮಿ ಕೊರೆಗಜ್ಜ ಕರ್ನ ನಡುವೆ ಮುಂದಿನ ಸ್ಪರ್ಧೆ ಜರುಗಬೇಕಿದೆ। ನಾವು here is the match number 13. ಕುಂಜತ್ತು ಫ್ರೆಂಡ್ಸ್ ಕುಂಜತ್ತೋಡಿ they are on the ಎ ಮೈದಾನದ ಅಂತಿಮ ಈ ದಿನದ ಕದನಕ್ಕೆ ಈ ದಿನ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಉಳಿದಂತ ಪಂದ್ಯಗಳು ಪ್ರಾರಂಭ ಆಗಿದೆ। ಎಸ್ಕೆ ಫ್ರೆಂಡ್ಸ್ ಗೆದ್ದಲಿಗೆ ವಿದ್ಯಾರ್ಥಿ ತಗೊಂಡು ಕೆಪಿಟಿ ಮಂಗಳೂರು ಬ್ರಹ್ಮಶ್ರೀ ಫ್ರೆಂಡ್ಸ್ ಕರಿಮೇಲು ಈ ತಂಡದವರು ಪ್ರಥಮ 2 ಅಂಕಗಳಿಂದ ಈ 4 ತಂಡಗಳು ಸಿದ್ಧರಿಸಬೇಕು।
ಎಷ್ಟು ಫ್ರೆಂಡ್ಸ್ ಜೊತೆಗೆ ವಿಚಾರಣೆ ತಗೊಂಡು ಸ್ವಾಮಿ ಗೋರಕ್ಷ ಕೊಕ್ಕಳ ಬ್ರದರ್ಸ್ ಬಂಗೇರಕಟ್ಟೆ ನಾಳೆ ಪ್ರಥಮವಾಗಿ ಆಟಕ್ಕಿರುವಂತಹ ಈ 4 ತಂಡದವರು 9 ಗಂಟೆಗೆ ಸಿದ್ಧರಿರಬೇಕು. ಮುಂದೆ ಯೋಗೇಶ್ ವಾಮನ ಪದವ ಸುಲ್ತಾನ ಸೂರತ್ಗೆರೆ, ಕೆಪಿಟಿ ಮಂಗಳೂರು ಬ್ರಹ್ಮಶ್ರೀ ಫ್ರೆಂಡ್ಸ್ ಮೇಲು, ಸುಮಕ್ ರಾಯನಗೆರೆ ಶ್ರೀದೇವಿ ಪುರಿಯ, ವೆಲ್ಕಮ್ ಟು ಕೋಟೆ ಬ್ರದರ್ಸ್ ಕಲ್ಪನೆ. ದೇಶದ ಮೂಲೆ ಮೂಲೆಯಲ್ಲಿರತಕ್ಕಂತಹ ಆಟಗಾರರನ್ನು ನೋಡಬೇಕಿದ್ರೆ ಪೂಂಜಾನಕಟ್ಟೆಗೆ ಬರಬೇಕು. ಪೂಂಜಾನಕಟ್ಟೆಯಲ್ಲಿ ಆಟಗಾರರು ಬರಬೇಕಿದ್ರೆ ತಲಪಾಡಿಯವರು ಬರಬೇಕು. ಇದು ಮತ್ತೊಂದು ಸವಿಶೇಷತೆ. ಮುತ್ತುಪಾಂಡಿಯವರಿಗೆ ವಿಶ್ರಾಂತಿಯನ್ನು ಕೊಡಲಾಗಿದೆ. ನಾಳೆ ಮುತ್ತುಪಾಂಡಿಯವರ ಅದ್ಭುತ ಪ್ರದರ್ಶನವನ್ನು ನಾವು ಮಾಡಲಿದ್ದೇವೆ. ಇವತ್ತು ಅಲ್ಪ ವಿಶ್ರಾಂತಿ. ಬಿ ಅಂಗಣದಲ್ಲಿ ಮುಂದಿನ ಸ್ಪರ್ಧೆಗಾಗಿ ಪಂಥಾಹ್ವಾನವನ್ನು ಕೊಡಲಾಗಿದೆ. ಶೈನ್ ಸ್ಪೋರ್ಟ್ಸ್ ಮಂಗಳೂರು ಮತ್ತು ಸ್ವಾಮಿ ಕೊರಗಜ್ಜ ಕಾರಣ ಪಂದ್ಯದೊಂದಿಗೆ ಪ್ರಥಮ ದಿನಕ್ಕೆ ನಾವು ವಿಶ್ರಾಂತಿಯನ್ನು ಕೊಡಲಿದ್ದೇವೆ. ಬೆಳಿಗ್ಗೆ 9 ಗಂಟೆಗೆ ಮತ್ತೆ ರಂಗೇರಲಿದೆ ಪೂಂಜಾನಕಟ್ಟೆ ಕಬಡ್ಡಿ. ಭಾನುವಾರ ಕಾಂಡೆ 2 ಗಂಟೆ ಆಗಿದೆ. ಶೈನ್ ಸ್ಪೋರ್ಟ್ಸ್ ಮಂಗಳೂರು ಸ್ವಾಮಿ ಕೊರಗಜ್ಜ ಕಾರಣ. Yes. Half time. First half is over. ಕಾಂಡೆ 2 ಗಂಟೆದ ಬರ್ತುಡು ನನ್ನ ಒಂಚಿ ಮ್ಯಾಚ್ ಮಾತ್ರ ಉಳಿದು ಪುನಿ ಬಿ ಕೋಟುಡು ಶೈನ್ ಸ್ಪೋರ್ಟ್ಸ್ ಮಂಗಳೂರು. ರೈಡರ್ is out, so point goes to Navagraha Didupe. ಸ್ವಾಮಿ ಕೊರಗಜ್ಜ ಕಾರ್ಲ ವರ್ಸಸ್ ಶೈನ್ ಸ್ಪೋರ್ಟ್ಸ್ Mangalore in Code B, last match of day 1. ಪ್ರಸ್ತುತ ಅಂಕಣದಲ್ಲಿ 12 ಮತ್ತು 13ನೇ ಸ್ಪರ್ಧೆ ನಡೆಯುವಾಗ 2 points, 2 ಅಂಕಗಳು. ಎಲ್ಲ ಈರೋಡು ಸೇಲಂ ಪುಂಜಲಕಟ್ಟೆಯಲ್ಲಿದೆ.
ತಂಪಾದ ವಾತಾವರಣದಲ್ಲಿ ಇದೀಗ ದಿಡುಪೆಯಿಂದ ಪ್ರತಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ದ್ವಿತೀಯ ಬದಿಯಲ್ಲಿ ಮುತ್ತುಪಾಂಡೆ ಇವತ್ತೇ ಇಳಿಬೇಕಾದೀತ. ಅಂಕಗಳು 10, 26, 26 10. Single point 11, 26, 26 11. सभी खिलाड़ी याद रखें, सुबह 9 बजे फिर से हम मुलाकात करेंगे. ഈ തൊടുത്ത വെളുപ്പാങ്കാലത്തിൽ കബഡി സ്നേഹിക്കുന്ന ഒട്ടനവധി ആയിരക്കണക്കിന് പ്രേക്ഷകരാണ് ഭോജനഘട്ടയിൽ കബഡി കാണുവാൻ എത്തിയിരിക്കുന്നത്. രാവിലെ 9 മണി മുതൽ രണ്ടാം ദിനത്തിലെ മത്സരങ്ങൾ വീണ്ടും ആരംഭിക്കും. നാളെ ജനസാഗരങ്ങളായിരിക്കും ഭോജനഘട്ട കബഡി കാണാനെത്തുക. Single point. एक अंकणದಲ್ಲಿ ಇಂದಿನ ಅಂತಿಮ ಪಂದ್ಯ ಬೋನಸ್ last 5 minutes or 4 minutes. Habib said 4 minutes. Yes. ಆಖರಿ 4 ಮಿನಿಟ್ ಅಂತಿಮ 4 ನಿಮಿಷಗಳ ಆಟದಲ್ಲಿ ಮತ್ತೆ ದಿಡುಪೆ 13-27. 13-27. ಇನ್ನೇನು ಸಮಯ ನೀಡುತ್ತಾ ಇದೆ. ಅಂತಿಮ ಗಳಿಗೆಯಲ್ಲಿ ದಿಡುಪೆಯ ಚೇತರಿಕೆ ಆಟ ಆದರೆ ಇನ್ನಷ್ಟು ಉಗ್ರ ರೂಪವನ್ನು ತಾಳಬೇಕಾಗಿದೆ ದಿಡುಪೆ. Ladies and gentlemen, upcoming match, which is the last match of day 1, Shine Sports. 3 minutes to go to full time. Shine Sports, yes. 3 minutes to go to full time. 13-28. Team members are here under the captaincy of Swasthik Sports, Shine Sports Bangalore. They are already in form. ಈ ಸ್ಪರ್ಧೆಯ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. 2 minutes, ಆಖರಿ 2 ಮಿನಿಟ್ का खेल बचे हैं और देवीनगरा
इस खेल पर फिलहाल बहुत उल्टा स्थिति पर 13 अंकों की सामने 28 अंकों की यानी 15 अंकों की बढ़त हासिल किया गया है। धीरे धीरे इस खेल पर पकड़ मजबूत किया जा रही है देवीनगरा। ಶೈನ್ ಸ್ಪೋರ್ಟ್ಸ್ ತಂಡ ನಮ್ಮ ಜೊತೆ ಇದ್ದಾರೆ. ಎದುರಾಳಿ ತಂಡ ಜೊತೆ ಸೇರುವಂತೆ ಸ್ವಾಮಿ ಕೊರಗಜ್ಜ ಕರ್ಲಾ ತಂಡ, ಸ್ವಾಮಿ ಕೊರಗಜ್ಜ ಕರ್ಲಾ ತಂಡ. ಜೆರ್ಸಿ ನಂಬರ್ 1 ಫಾರ್ ದೇವಿನಗರ. ಡ್ಯೂ ಆರ್ ಡೈ ಲಾಸ್ಟ್ ಮಿನಿಟ್ 28-30. ಅಂತಿಮ ನಿಮಿಷದಲ್ಲಿ ಸ್ಪರ್ಧೆ ಇದೆ. 15 ಅಂಕಗಳ ಅಂತರದಲ್ಲಿದೆ ದೇವಿನಗರ ಮುನ್ನಡೆ 28-13. ಈ ಬಾರಿ ಜಂಪು ನೇರವಾಗಿ ದೇವಿನಗರಕ್ಕೆ 29ನೇ ಅಂಕ 29-30. Yes, one more single point. 30-30. 30-30. ಬನ್ನಿ ಶೈನ್ ಸ್ಪೋರ್ಟ್ಸ್ ಜೊತೆ 12 ಸ್ಪರ್ಧೆ ಮುಕ್ತಾಯಗೊಂಡು 14ನೇ ಸ್ಪರ್ಧೆಗೆ ಈ ಅಂಕಣ ಸಿದ್ಧವಾಗಿದೆ. ದೇವಿನಗರ ಗೆಲುವನ್ನು ತರುವ ಮೂಲಕ ಮುಂದಿನ ಹಂತಕ್ಕೆ ಲಗ್ಗೆಯಿಟ್ಟ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನವಗ್ರಹ ದಿಡುಪೆ.